ಲಾಲ್ಬಾಗ್ ಪರಿಸರದಲ್ಲಿ ಒಂದು ರಸ್ತೆ ಅಗಲೀಕರಣ ಆಗದೆ ಎಷ್ಟೋ ವರ್ಷದಿಂದ ಇತ್ತು. PVS ಜಂಕ್ಷನ್ ಅಲ್ಲಿ ಇತ್ತು. ಜ್ಯೋತಿ ಟಾಕೀಸ್ನ ಪಕ್ಕ ಮಹಾರಾಜ ಬಾರ್ ರೆಸ್ಟೋರೆಂಟ್ನ ಎದುರುಗಡೆ ಇರುವಂತ ಶಾಲೆಯ ಜಾಗ ಇತ್ತು. ನಮ್ಮ ರಾಮಕೃಷ್ಣ ಮಿಷನ್ ಹತ್ರ ಇರುವಂತ ಮಂಗಳದೇವಿ ಜಾಗ ಇತ್ತು. ಈಗ ಇನ್ನು ಮುಂದೆ KSRTC ಎದುರಿರುವಂತ ಗಣೇಶ್ ಟ್ರಾವೆಲ್ಸ್ ನ ಬಿಲ್ಡಿಂಗ್ ಅದನ್ನು ತೆಗೆದು ಅವರಿಗೆಲ್ಲರಿಗೂ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿ ಅದನ್ನು ಅಗಲೀಕರಣ ಮಾಡಿಕೊಂಡು ಈ ಒಂದು ಚರಂಡಿ ಅಲ್ಲಿ ಪ್ರತಿ ಸಲ ನೀರು ನಿಲ್ತದೆ. ಆ ನೀರು ನಿಲ್ಲುವಂಥ ಚರಂಡಿಯನ್ನು ಕೆಳಗಿನ ಚರಂಡಿಗೆ ಜೋಡಣೆ ಮಾಡಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಹಿಡಿತೀವಿ. ಅದೇ ರೀತಿಯಲ್ಲಿ KS ರಾವ್ ರೋಡಿನ ಅಭಿವೃದ್ಧಿಗಳಿಗೂ ಕೂಡ ಅಗಲೀಕರಣದ ವ್ಯವಸ್ಥೆಗಳಲ್ಲಿ ಜೋಡಿಸ್ಕೊಂಡಿದ್ದೇವೆ. ಡೊಂಬಕ್ಕಿ ವ್ಯವಸ್ಥೆ ಇರ್ಬೋದು, ವೆಂಕಟರಮಣ ರಸ್ತೆ ರೋಡ್ ಇರ್ಬೋದು, ಮಂಗಳದೇವಿ ಪ್ರಮುಖ ರಸ್ತೆ ಹೇಗೆ ವೆಂಕಟರಮಣ ದೇವಸ್ಥಾನದ ಎದುರುಗಡೆ ಮಾಡಿದ ಲೈಟಿಂಗ್ ಆಗಿ ಅದೇ ರೀತಿಯ ಲೈಟಿಂಗ್ನಲ್ಲಿ ಮಂಗಳದೇವಿ ಪ್ರಮುಖವಾದ ರಸ್ತೆಯನ್ನು ಜೋಡಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ನೀವು ಮುಲ್ಕಿ ಸುಂದರಾಮ್ ಶೆಟ್ಟಿ ರಸ್ತೆ ಮೇಲೆ ಹೋಗುವಂಥ ರಸ್ತೆಗಳನ್ನು ನೋಡ್ಬೋದು. ನಮ್ಮ ಎಂತ ಕ್ಲಬ್ ಲೇಡೀಸ್ ಕ್ಲಬ್ ಅದನ್ನು ಅಗಲಿಸಿಕೊಂಡು ನೀವು ನೋಡಿ ಎಲ್ಲೆಲ್ಲಿ ಅಗಲೀಕರಣಗಳು ಪ್ರಮುಖವಾಗಿ 15 ವರ್ಷಗಳಿಂದ ಇದ್ದದ್ದು. ಅದನ್ನೆಲ್ಲ ಅವರ ಹತ್ರ ಹೋಗಿ 10 ಸಲ ಅವರ ಹತ್ರ ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿ ಅಗಲೀಕರಣ ಮಾಡಿಸುವುದಷ್ಟರಲ್ಲಿ ನಾನು ಶಾಸಕನಾಗಿ ಪೂರ್ಣ ಪ್ರಯತ್ನಗಳನ್ನು ಮಾಡಿದೆ. ಹಾಗಾಗಿ ಜನರ ಸಹಕಾರಗಳು ದೊಡ್ಡ ರೀತಿಯಲ್ಲಿ ಬೇಕಾಗ್ತದೆ ಅಂತ ಹೇಳೋದು ಇದೆ.